ಒಂದು ಶುಭ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಇವತ್ತು 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಶ್ರೀಮತಿ ಅಗರಿ ಇಂದಿರಾ ಆನಂದ ಶೆಟ್ಟಿ ಕುಲಾಲ್ ಇವರ ಹುಟ್ಟಿದ ದಿನದ ಅಮೃತ ವರ್ಷ. ಈ ಕಾರ್ಯಕ್ರಮವನ್ನು ನಾವು ಇಂದಿರಾಮೃತ ಎಂದು ಕರೆಯಬಹುದು. ಈಗಾಗಲೇ ಭಾಳಷ್ಟು ಉತ್ತಮವಾದಂಥ ಒಂದು ತಾಳಮದ್ದಲೆಯನ್ನು ಹವ್ಯಾಸಿ ಕಲಾವಿದರು ನಡೆಸಿಕೊಟ್ಟಿದ್ದಾರೆ. ಆಶ್ರಮದ ಈ ಹಸಿಗೊಲೆ ಅಭಯ ಆಶ್ರಯದಲ್ಲಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ಇಲ್ಲಿಯ ಹಿರಿಯರಿಂದ ಒಂದು ಆಶೀರ್ವಾದವನ್ನು ಪಡೆಯಬೇಕೆಂಬ ಸಂಕಲ್ಪದೊಂದಿಗೆ ಅವರು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಶ್ರೀಮತಿ ಅಗರಿ ಇಂದಿರಾ ಆನಂದ ಶೆಟ್ಟಿ ದಂಪತಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಿರಿಯರು, ಈ ಅಭಯಾಶ್ರಯದ ಅಧ್ಯಕ್ಷರು ಪ್ರಮುಖರೂ ಆದಂಥ ಶ್ರೀನಾಥ್ ಹೆಗ್ಡೆ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಮ್ಮೊಂದಿಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಚಿನ್ನಪ್ಪ ಗೌಡ, ವಿಶ್ರಾಂತ ಕುಲಪತಿಗಳು, ಕಾವೇರಿ ಜಾನಪದ ವಿಶ್ವವಿದ್ಯಾಲಯ, ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆಯೇ ಇಂದಿರಕ್ಕನ ಅಕ್ಕ ಶ್ರೀಮತಿ ವಿಜಯಲಕ್ಷ್ಮಿ ಆರ್ ಕಾಜವ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಯೋಜಕರು, ಅವರ ಕುಟುಂಬದ ಸದಸ್ಯರು ಇಂದಿರಕ್ಕನ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು 75ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಆಶ್ರಮದಲ್ಲಿ ಆಚರಿಸುವ ಈ ಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮವನ್ನು ಜ್ಯೋತಿ ಪ್ರಜ್ವಲನದೊಂದಿಗೆ ಉದ್ಘಾಟಿಸಬೇಕಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಇಂದಿರಕ್ಕ ಹಾಗೂ ಹಿರಿಯರು ಜ್ಯೋತಿ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀನಾಥ್ ಹೆಗ್ಡೆಯವರು ಹಾಗೂ ಡಾಕ್ಟರ್ ಚಿನ್ನಪ್ಪ ಗೌಡ್ರ ಇವರು ಕೂಡ ವೇದಿಕೆ ಆಗಮಿಸಬೇಕು. ಹಾಗೆಯೇ ಇಂದಿರಕ್ಕನ ಕುಟುಂಬದ ಸದಸ್ಯರಾದಂಥ ರಾಮದಾಸ್ ಭಂಡಾರಿಯವರು, ಗಿರೀಶ್ ಭಂಡಾರಿಯವರು, ಶ್ರೀನಾಥ್ ಕೊಂಡೆಯವರು ಹಾಗೂ ಅವರ ಕುಟುಂಬದ ಸದಸ್ಯರು ಕೂಡ ಈ ಜ್ಯೋತಿ ಪ್ರಜ್ವಲನೆ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಜೋಡಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕತ್ತಲೆಯಿಂದ ಬೆಳಕಿನ ದಾರಿ ತೋರುವಂಥ ಪವಿತ್ರವಾದ ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಅವರ ಜೀವನದಲ್ಲಿ ಕೂಡ ಶತಮಾನೋತ್ಸವವನ್ನು ಆಚರಿಸುವಂಥ ಸುಯೋಗ ಬರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ರವೀಂದ್ರ ರೈ ಅವರು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಒಂದೆರಡು ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಇದೀಗ ಹೆಚ್ಚು ಸಮಯ ತಗೊಳ್ಳಿಕ್ಕೆ ಇಲ್ಲಿ ಆಗುವುದಿಲ್ಲ. ಆದಷ್ಟು ಬೇಗ ಅವರಿಗೆ ಊಟ ಕೊಡಬೇಕಾದ್ದರಿಂದ ನಾವು ಕಾರ್ಯಕ್ರಮ ಅಷ್ಟೊಂದು ಚುಟುಕಾಗಿ ಚಿನ್ನಪ್ಪಗೌಡರು ಶುಭ ಹಾರೈಸ್ತಾರೆ. ಮುಖ್ಯವಾಗಿ ಇದರ ಒಂದು ಉದ್ದೇಶವನ್ನು ಹೇಳಿಬಿಡ್ತೇನೆ ನಾನು. ನಮ್ಮ ಅಗರಿ ಇಂದಿರಾ ಆನಂದ್ ಶೆಟ್ಟಿಯವರು ಅವರ 75ನೇ ವರ್ಷದ ಹುಟ್ಟುಹಬ್ಬ. ಈ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಬದುಕಿನಲ್ಲಿ 25, 50, 75, 100 ಇದು ಬಹಳ ಮುಖ್ಯವಾದಂತಹ ಒಂದು ಪರ್ವಕಾಲ ಅಂತ ಇದನ್ನು ಕರೀತೇವೆ. ಆ ಒಂದು ಆಚರಣೆಯನ್ನು ನಾವು ಗುರು ಹಿರಿಯರ ಬಂಧುವರ್ಗದವರ ಸಮ್ಮುಖದಲ್ಲಿ, ಅದರಲ್ಲಿಯೂ ಕೂಡ ಆಶ್ರಮ ಎನ್ನುವಂಥ ಆಶ್ರಮವಾಸಿಗಳ ಒಂದು ಸಮ್ಮುಖದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಆ ಒಂದು ಆಚರಣೆಯನ್ನು ಮಾಡುವಂಥದ್ದು ಇದು ಬಹಳ ಸುಸ್ತಾರ್ಹವಾದಂಥದ್ದು ಮತ್ತು ಇದೊಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯಕ್ರಮ. ಅದನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಹೊರತು ಇದರಲ್ಲಿ ಯಾವುದೇ ಆಡಂಬರ ಇದು ಎಂಥದ್ದು ಇಲ್ಲ. ಇದು ನಮಗೆ ಆನಂದ ಶೆಟ್ಟಿಯವರು ಒಂದು ಫೋನ್ ಮಾಡಿದರು ಮೊನ್ನೆ.
ರವೀಂದ್ರಣ್ಣ ರವೀಂದ್ರಣ್ಣ ಅಂತ ಕರೀತಾರೆ, ಯಾಕೆ ಕರೀತಾರೆ ಗೊತ್ತಿಲ್ಲ. ಒಂದು ನನ್ನ ಹೆಂಡತಿಯ ಒಂದು ಹುಟ್ಟುಹಬ್ಬ 75 ವರ್ಷದ್ದು, ಅದು ಅಭಯಾಶ್ರಮದಲ್ಲಿ ನಡೀಬೇಕು, ಅದರ ಎಲ್ಲ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು ಅಂತ ನನಗೊಂದು ಜವಾಬ್ದಾರಿಯನ್ನು ಕೊಟ್ಟುಬಿಟ್ರು. ನಮಗೆ ಜವಾಬ್ದಾರಿ ಕೊಟ್ಟ ಕೂಡಲೇ ಅದು ನಮ್ಮವರೇ, ಈ ಇಂದಿರಾ ಆನಂದ್ ಶೆಟ್ಟಿಯವರಾಗಿರಲಿ, ವಿಜಯ ಆರ್ ಕಾಜೆ, ಯಾಕಂದರೆ ನಾವೆಲ್ಲ ಸಣ್ಣದಿರುವಾಗ ನಮ್ಮನ್ನೆಲ್ಲ ಅವರು ಆಟ ಆಡಿಸಿದವರು. ಆದ ಕಾರಣ ಅಂಥವರ ಒಂದು ಹುಟ್ಟುಹಬ್ಬವನ್ನು ಆಚರಿಸುವುದು ಅಂದರೆ ನಮಗೆ ಬಹಳ ಖುಷಿ. ಆದ ಕಾರಣ ನಾವು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಈಗ ಈ ಕಾರ್ಯಕ್ರಮ ಮಾಡಿದೆವು. ಈಗ ತಾಳಮದ್ದಳೆ ಬಹಳ ಚಂದ ರೀತಿಯಲ್ಲಿ, ಅದು ಕೂಡ ಕಟೀಲು ಕ್ಷೇತ್ರ ಮಹಾತ್ಮೆಯ ಒಂದು ಭಾಗ, ಅದು ಬಹಳ ಸುಂದರವಾಗಿ ಅದು ಮೂಡಿ ಬಂತು. ನಮ್ಮ ಪ್ರವೀಣ್ ರೈ ಅವರು ಅದನ್ನು ಬಹಳ ಜವಾಬ್ದಾರಿ, ಎಲಿಯಾರು ಶಾಂತಾರಾಮ್ ರೈ ಅವರ ಮಗ ಪ್ರವೀಣ್ ರೈ ಅದರ ಒಂದು ಜವಾಬ್ದಾರಿ ವಹಿಸಿ ಇದು ಮಾಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸಿದ್ದಾರೆ. ಇದೀಗ ನಾವಲ್ಲಿ ಶುಭ ಹಾರೈಕೆಗಾಗಿ ಇಲ್ಲಿ ಇದ್ದೇವೆ. ಒಂದು ಜಸ್ಟ್ ಒಂದು ಅಗರಿ ಇಂದಿರಾ ಆನಂದ ಶೆಟ್ಟಿಯವರು ಅಂತಂದರೆ ಅವರು ಕುಳಾಲು ಅಣ್ಣಪ್ಪ ಭಂಡಾರಿಯವರ ಮಗಳು. ಕುಳಾಲು ಅಣ್ಣಪ್ಪ ಭಂಡಾರಿಯವರು ಅಂತಂದರೆ ಅವರು ಒಂದು ಗುತ್ತಿನ ಮನೆಗೆ ಯಜಮಾನ ಮಾತ್ರ ಅದು ಇದ್ದದಲ್ಲ, ಅವರು ಇಡೀ ಊರಿಗೆ ಒಂದು ಯಜಮಾನ ಆಗಿದ್ದಂಥ ಒಬ್ಬ ವ್ಯಕ್ತಿ. ಆಮೇಲೆ ಅವರ ಧರ್ಮಪತ್ನಿ ಲೀಲಾವತಿ ಭಂಡಾರಿಯವರು ಒಂದು ಯಾವ ಮನೆಯಲ್ಲಿ ಹುಟ್ಟಿದಾರೋ ಆ ಮನೆಗೆ ಒಳ್ಳೆ ಹೆಸರು ತಂದವರು, ಯಾವ ಮನೆಯನ್ನು ಸೇರಿದ್ದಾರೋ ಆ ಮನೆಯನ್ನು ಬೆಳಗಿಸಿದಂತಹ ತಾಯಿಯವರು. ಅಂತಹ ದಂಪತಿಗಳ ಮಗಳು ಯಾರು, ಇಂದಿರಾ ಆನಂದ ಶೆಟ್ಟಿಯವರು. ಇದು ಬಹಳ ಸಂತೋಷದಲ್ಲಿ ಹೇಳಬೇಕಾದಂಥ ಒಂದು ವಿಚಾರ. ಇನ್ನು ಅವರ ಕೈ ಹಿಡಿದವರು ಆನಂದ ಶೆಟ್ಟಿಯವರು. ಈ ಆನಂದ ಶೆಟ್ಟಿಯವರು ಅಂತಂದರೆ ಹಿಂದೆ ಇಂಡಿಯನ್ ಏರ್ಲೈನ್ಸ್ನಲ್ಲಿ ಅವರು ಆಫೀಸರ್ ಆಗಿ ದೇಶ ವಿದೇಶಗಳಲ್ಲೆಲ್ಲ ಇದ್ದವರು. ಅವರು ಮುಖ್ಯವಾಗಿ ಈಗ 85 ವರ್ಷ ಪ್ರಾಯ ಆಯಿತು ಅಂತ ಆಗ್ತದೆ ನನಗೆ, ಅಂದಾಜು ನನಗೆ ಗೊತ್ತಿಲ್ಲ. ಅವರು ಒಳ್ಳೆ ಸಿನ್ಸಿಯರ್ ಆಫೀಸರ್, ಇಂಡಿಯನ್ ಏರ್ಲೈನ್ಸ್ನಲ್ಲಿ ಒಬ್ಬ ಸಿನ್ಸಿಯರ್ ಆಫೀಸರ್. ಭಾಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ಚೀಫ್ ಮಿನಿಸ್ಟರ್ಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಸಂಪರ್ಕ ಇದ್ದಂಥ ಒಬ್ಬ ವ್ಯಕ್ತಿ ತೋಡಾರ ಆನಂದ ಶೆಟ್ಟಿಯವರು. ಅವರ ಕೈ ಹಿಡಿದವರು. ಅವರ ಕುಟುಂಬದ ಅನೇಕ ಮಂದಿ ಜನಗಳಿಗೆ ಅವರು ಉದ್ಯೋಗ ಕೊಡಿಸಿದ್ದಾರೆ, ಅನೇಕ ಬಂಧುಗಳಿಗೆ ಉದ್ಯೋಗ ಕೊಡಿಸಿದ್ದಾರೆ ಆ ಕಾಲದಲ್ಲಿ. ಈಗ ಅವರ ಜೀವ ನಿರ್ವಹಿಸ್ತಾ ಇದ್ದಾರೆ. ಅಂತಹ ಒಂದು ಪುಣ್ಯಾತ್ಮ ಯಾರು, ನಮ್ಮ ಆನಂದ ಶೆಟ್ಟಿಯವರು. ಅಂತಹ ಪುಣ್ಯಾತ್ಮನ ಕೈ ಹಿಡಿದಂತಹ ಇಂದಿರಾ ಶೆಟ್ಟಿಯವರು ಇಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಎಷ್ಟು ಪ್ರೀತಿ ನೋಡಿ. ನಮ್ಮಲ್ಲಿ ಫೋನ್ ಮಾಡಿ ಹೇಳಿದರು, ಇಂದಕ್ಕೆ ನಾ ಒಂಜಿ 75 ವರ್ಷದ ಒಂಜಿ ಪುಟ್ಟು ಬರ್ಬೋದು ನಮ್ಮ ಆಚರಣೆ ಮಾಡ್ಬೋದು, ಈ ಇನ್ನೊಂದು ಜವಾಬ್ದಾರಿ ತೋರೋ ಒಂದು ಬಹಳ ಖುಷಿಯಿಂದ ನಾನು ಕೆಲಸವನ್ನು ಪ್ರಾರಂಭ ಮಾಡಿದೆ. ಮುಖ್ಯವಾಗಿ ಅವರಿಗೆ ಅಷ್ಟು ಒಂದು ತಮ್ಮ ಧರ್ಮಪತ್ನಿಯವರಲ್ಲಿ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗೌರವ. ಮಾತ್ರ ಅಲ್ಲದೆ ಅವರ ದಾಂಪತ್ಯ ಜೀವನವೂ ಕೂಡ ಹಾಗೆ. ಅವರು ಸಾಮರಸ್ಯದ ದಾಂಪತ್ಯ ಜೀವನವನ್ನು ಇಷ್ಟು ದೀರ್ಘಕಾಲ ಅವರು ನಡೆಸಿಕೊಂಡು ಬಂದಿದ್ದಾರಲ್ಲ, ಅದರಲ್ಲಿ ಸ್ವಲ್ಪವೂ ಲೋಪ ಇಲ್ಲ. ಅಂತಹ ಒಂದು ದಾಂಪತ್ಯ ಜೀವನವನ್ನು ನಡೆಸಿದ್ದು ನಮ್ಮ ಯುವ ಜನಾಂಗಕ್ಕೆ ಈಗ ಇದೊಂದು ಆದರ್ಶ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅಂತಹ ಸಾಮರಸ್ಯದ ದಾಂಪತ್ಯ ಜೀವನ ನಡೆಸಿದಂತಹ ಈ ದಂಪತಿಗಳ ಈ ಒಂದು ಇಂದಿರಾ ಆನಂದ ಶೆಟ್ಟಿಯವರ ಒಂದು ಹುಟ್ಟುಹಬ್ಬವನ್ನು ಈ ಅಭಯಾಶ್ರಯದಲ್ಲಿ, ಅದರಲ್ಲಿಯೂ ಕೂಡ ಈಗ ಪ್ರಸ್ತುತಿ ನಮ್ಮ ಇಲ್ಲಿಯ ಮುಖ್ಯಸ್ಥರು ಶ್ರೀನಾಥ ಹೆಗಡೆಯವರು ಉಪಸ್ಥಿತಿ ಇರುವುದೇ ನಮಗೆ ಬಹಳ ಗೌರವ. ಅದರಲ್ಲಿಯೂ ಕೂಡ ಹಾವೇರಿ ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಆಗಿ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಿಜಿಸ್ಟ್ರಾರ್ ಆಗಿ, ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ, ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಗೌಡರು ಕೂಡ ಇಲ್ಲಿ ಶುಭ ಹಾರೈಕೆಯಲ್ಲಿ ತೊಡಗಿಕೊಂಡಿರುವಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ಇಂತಹ ಒಂದು ಒಳ್ಳೆಯ ಕೆಲಸ, ಒಂದು ಪುಣ್ಯಪ್ರದವಾದಂಥ ಇಂದು ಕೆಲಸ ಈ ಜಾಗದಲ್ಲಿ ನಡೆಯುತ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ನಿಮ್ಮ ಈ ಅಭಯ ಆಶ್ರಮವಾಸಿಗಳ ನಿಮ್ಮ ಆಶೀರ್ವಾದದೊಂದಿಗೆ ಅವರು 75 ಅಲ್ಲ, ಇನ್ನು 100 ಶತಮಾನೋತ್ಸವವನ್ನು ಆಚರಿಸುವಂತಹ ಸುಯೋಗ ಇಂದಿರಾ ಆನಂದ ಶೆಟ್ಟಿಯವರಿಗೆ ಒದಗಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ. ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದಂಥ ರವೀಂದ್ರ ಇವರಿಗೆ ವಂದನೆಗಳನ್ನು ಸಮರ್ಪಿಸುತ್ತಾ, ಮಾತೆರೆಗಳ ನಮಸ್ಕಾರ. ಮುಖ್ಯವಾದ ನಮ್ಮ ವೇದಿಕೆ ಅಡಿತೇನ ಇಂದಿರ ಕೇಗಲ ನಮ್ಮ ತೋಡಾರ ಆನಂದ ಶೆಟ್ಟರು ಅರನ ಪುದರ್ ಹೆಚ್ಚಿನಗಳಿಗೆ ಕೇಂದ್ರ ತೋಡಾರ ಅಂದೆ
ಆನಂದ್ ಶೆಟ್ರು ಬಣ್ಣಗ ಹೆಚ್ಚ ತರಕ್ ಹೆಚ್ಚಿನ ಆನಂದ್ ಶೆಟ್ರು ಬಣ್ಣಗ ಪಕ್ಕ ತರಕ್ ಪೋಪಿಜಿ ಅವು ದೇಗ ತೋಡಾರ ದೀತೇರು ತೋಡಾರ ಬಣ್ಣಗ ಮಿಜಾರದ ಕೈತಲು ಮೂಡಬಿದ್ರೆಗೆ ಪೋಪಿ ತಾಜೇಡು ಒಂಜಿ ತೋಡು ತೋಜುಂಡು ಏನಂದಾಜು ಅತ್ತೆ ಅವು ತೋಡು ಅವೇನು ಕೈತಲಗಳು ಪೂರ ತೋಡಾರಂದೇ ಪಾಡೊಂದಿಲ್ಲೇರು ಇನಿ ನಂದಿನಿ ನದಿತ ವಿಷಯಡು ಪಾತ್ರ ಲೆಕ್ಕನೆ ಅವು ಒಂಜಿ ಬೊಕ್ಕ ಹೋದು ನಂದಿನಿಗೆ ಸೇರಿದ್ದೆ ನಾನೇ ಆ ತೋಡು ಹೆಂಗೆ ಗೊತ್ತಿಜ್ಜಿ ಹಿರೇ ಗೊತ್ತುಪ್ಪು ಭಾಳ ಪೊರ್ಲು ಮಾತಾಡ್ಲ ನಿಗಲು ಒಂಜಿ ಯಕ್ಷಗಾನ ಮಾಡ್ತಾರೆ ಭಾರಿ ಖುಷಿ ಹಣ್ಣು ಇದು ಸಮಯಡು ಎಂಕ್ ಈ ಮಸೈಗೋಳಿ ಪಣ್ಣಾಗ 40 ವರ್ಷದ ಬಾಂಧವ್ಯ ಅನ್ನೋದೊಂದು ಬಜ್ಜಿ ಗೋಲಿ ಎಂದೇನಿ ಇತ್ತೆ ತೋನಾಗ ಸಾಹಿತ್ಯ ಆವಡು ಯಕ್ಷಗಾನ ಆವಡು ಭಾಳ ಪ್ರಸಿದ್ಧವಾಯಿನ ಕಲಾವಿದರೇನು ಶುರು ಸರ್ತಿ ಯಾನೆ ಅವಳ ಎಂಕಲ್ನ ವೇದಿಕೆ ತೊಗೊಂದಿಲ್ಲ ಮಸ್ತ್ ಖುಷಿ ಆಡು ನಿಗಲಿಗ ಪ್ರಾಯಶಃ ಇರಂತೆ ಹಿರಿಯರು ಆಂಡ ಈ ಊರದ ಕಿರಿಯರಿಗೆ ನಿಗಲುವಂತೆ ಒಂದು ನನ್ನಲ್ಲ ಕಲ್ಪದು ಆಗಲಿಗ ಈ ವಿದ್ವತ್ತು ತೆರಿಲೆಕ್ಕ ಮಲ್ಪೋಡು ಬಣ್ಣ ಈ ಸಂದರ್ಭಡು ಕೇಳೊಂಬೆ ಆನಂದ್ ಶೆಟ್ಟನ ವಿಷಯ ಇಂದಿರಕ್ಕನ ವಿಷಯ ಎಲ್ಲ ಪಂಡೀರು ಇಂದಿರಕ್ಕನೆ ಇಲ್ಲಡು ಒಂದು ಇಲ್ಲಡೆಗೆ ಪೋತಾರೆ ಅಮ್ಮೆ ರೂಪನಾಗ ಅರ್ನ ಪಲ್ದಿ ಮೂಲರು ನಮ್ಮ ಕಾಜವೇರು ಏನೋ ನಡೆ ನೇತಂಬೋದಿತ್ತೇರು ಅವಳು ಗಮ್ಮತ್ತದ ಒಣಸು ಹೊಸತ್ತು ಪೊದ್ದಾಗ ಕೊರಿಲೆಕ್ಕನೆ ಕೋರಿದ ಒಣಸು ಮತ್ತು ಬಾರಿ ಗೌಜದ ಒಣಸು ಉಂತೆ ಇಂದಿರಕ್ಕ ಇದು ಇಲ್ಲಡೆ ಉಂತೆ ಇರೆ ಅಮ್ಮೇರು ಭಾರಿ ಗೌರವದ ಮುಲ್ತ ಒಂಜಿ ಮನುಷ್ಯ ಅರೇನೆ ಈ ಸಂದರ್ಭನೇನೆ ತೊಂಬೆ ಬೊಕ್ಕ ಅರ್ನ ಪರಿಚಯ ಎಂಚೇನು ಭಾರಿ ದುಂಬುದ ಆನಂದಣ್ಣೆ ಅವರು ಮೇರೆ ಪಂಡ್ಲಕ್ಕ ರವೀಂದ್ರ ಶೆಟ್ ಪಂಡ್ಲಕ್ಕ ಭಾಳ ಪ್ರಸಿದ್ಧ ಒಂಜಿ ಎಡ್ಡೆ ವ್ಯಕ್ತಿ ಅಲ್ಪ ಮಾತೆರೆಗಳ ಬೋಡೆ ಅನ್ನೋರು ಆಂಡ ಆರು ಎಂಕ್ ಪಂತಿಜೇರು ಎಂಕೊಂಜಿ ಒಣಸಕೋರ್ಪ ಬಂತು ಇಡೀ ವೇದಿಕೆ ಬೋದು ಮೂಲ ಬತ್ತು ತೂಯಿ ಬಕ್ಕನೆ ಇಂಕ ಇಂಚೆ ಒಂದು 70ನೇ ಒಂಜಿ ವರ್ಷ ಹುಟ್ಟು ಹಬ್ಬ ಅನ್ನು ಆರೆ ಮರಣಿ ಇಲ್ಲಡೆ ಬತ್ತಿತ್ತೇರು ಬತ್ತೆ ಅಂದಾಗೆಲ್ಲ ಪಂತಿಜೇರು ಮಲ್ಲೆಜ್ಜಿ ಅವು ಅರೆಗೆ ಮನಸ್ಸಿಗೆ ಅವನು ಪಣಪಿನ ಅಗತ್ಯ ಇಜ್ಜಿ ಅಂಡ್ ಮೇರೆ ರವೀಂದ್ರಣ್ಣೆ ಪಂಡೀರು ಇಂದಿರಕ್ಕೆಗೆ ಮೂಲು 100 ವರ್ಷ ಆವಡು ಬಂಡೇರು ಏನೋ ಒಂಜಿ ಅಭಿಲಾಸೆ ಆ 100 ವರ್ಷ ಒನಸಲ ಮೂಲೇ ಕೊರಲಿ ಇಂದಿರಕ್ಕ ಬೇತೋಲ್ಲ ಮಲ್ಪೋಡ್ತಿ ಇರುವೆಲ್ಲ ಒಟ್ಟು ಬರ್ಪಿಲ್ಲಕ್ಕ ಆವಡು ಮೂಲೇ ಒಣಸು ಕೊರ್ಪಿಲ್ಲಕ್ಕಲ್ಲ ನಿಗಳ ಕೇಣೊಂಬೆ ಬೊಕ್ಕ ಈ ಪಾರಿ ಪೊರ್ಲುದ ಕಾರ್ಯಕ್ರಮವನ್ನು ನಡತಿನಿಕ್ಕು ಅವರ ವಿಶೇಷವಾದ ನಿಗಲ ಕಾರ್ಯಕ್ರಮನಿಗೆ ನಿಗಲಿಗೆ ಉಡಾಲಡಿದು ನಿಗಲಿಗೆ ನಮಸ್ಕಾರ ಮಲ್ದು ಇದು ಮುಟ್ಟ ಮುಲ್ಪ ಒಂದು ಪುಟ್ಟು ಬರ್ಬ ಆತಣ ಮೂಲ ಅಂಡ್ 70ನೇ ವರ್ಷದ ಆತೇಜಿ ಅಂಚೆನೆ 100 ವರ್ಷದ ಮೂಲ ಆವಡು ನನ್ನಲ್ಲಿ ಇಂಚೆನೆ ಕಾರ್ಯಕ್ರಮ ಆವಡು ಪಂಡ ವಿಶೇಷವಾದ ಎಂಕು ವೇದಿಕೆಡು ಮಲ್ಲ ವಿದ್ವಾಂಸರನ್ನ ಕೈತಲೆ ಕುಲ್ಲುನ ಭಾಗ್ಯವನ್ನು ಕೊರ್ಲಿಕ್ಕೆ ಮಾತೆರೆಗಳ ನಮಸ್ಕಾರ ಮಾಡು. ನಿಮ್ಮ ಶುಭಾರೈಕೆಯ ಮಾತುಗಳಿಗಾಗಿ ಅನಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಲ್ಪ ಕೈ ಸೇರಿದ ಮಾತರೆಗಳ ಸುರುವತ್ತ ತೋಳೈತು ಸೊಲ್ಮೆ ಸಂದ ಒಂದುಲ್ಲೆ. ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ಅಂತ ಹೇಳ್ತೇವೆ ನಾವು. ಕೇಂದ್ರ ಬಿಂದು ಒಬ್ಬರು ಅಥವಾ ಇಬ್ಬರು, ದಂಪತಿ ಅಂತ ಹೇಳಿದರೆ ಇಬ್ಬರು, ಇಂದಿರಾ ಮೇಡಮ್ ಅಂತ ಹೇಳಿದರೆ ಒಬ್ಬರು. ಅವರ ಹುಟ್ಟುಹಬ್ಬದ ಆಚರಣೆ 75 ವರ್ಷ. 2 ಪದ ಬಳಸ್ತೇವೆ ನಾವು. ಇದು ದೀರ್ಘ, ನಾನು ದಯವಿಟ್ಟು ಯಾರು ಹೆದರಬೇಡಿ, ಬೆರೆತೆ ಉಂತದ ಬಾರಿ ಹೆಚ್ಚ ಪಾತ್ರೆ ಬೇರೆ ಹೆದರೋದು ಬೇಡ. ಒಂದು 10 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ನಾನು ಗಂಟೆಗಟ್ಟಲೆ ಮಾತಾಡಲಿಕ್ಕೂ ಗೊತ್ತುಂಟು, ಒಂದು 5-10 ನಿಮಿಷದಲ್ಲಿ ಮಾತಾಡಲಿಕ್ಕೂ ಇದು ಸಂದರ್ಭ ಅಂಥದ್ದು. ಕೆಲವರು ಹೆದರಿಕೊಂಡಿದ್ದಾರೆ, ಇದು ಈಗ ಬೇರೆ ಪಕ್ಕ ಉಂತಾಪ ಸೇರುತ್ತೋ ಒಂದು ಇದಿದೆ ಬೇಗ ಉಂತಾವೆ. 2 ಪದ ಬಳಸ್ತೇವೆ ನಾವು. 75 ವರ್ಷ ಕಳೆಯಿತು ಅಂತ ಹೇಳೋದು ಒಂದು ಪದ, 75 ವರ್ಷ ತುಂಬಿತು ಅಂತ ಹೇಳೋದು ಇನ್ನೊಂದು ಪದ. ಅವರಿಗೆ 85 ವರ್ಷ ಕಳೆಯಿತು ಅಂತ ಹೇಳೋದು ಒಂದು ಪದ, 85 ವರ್ಷ ತುಂಬಿತು ಅಂತ ಹೇಳೋದು ಇನ್ನೊಂದು ಪದ. ಕಳೆಯಿತು ಎನ್ನುವುದಕ್ಕಿಂತ ತುಂಬಿತು ಎನ್ನುವುದು ಹೆಚ್ಚು ಅರ್ಥಪೂರ್ಣವಾದ ಪದ. 75 ವರ್ಷ ತುಂಬಿದ್ದರ, ಅವರಿಗೆ 85 ವರ್ಷ ತುಂಬಿದ್ದರ, ಅದನ್ನು ಇಟ್ಟುಕೊಳ್ಳುವ ನಾವು ಒಟ್ಟಿಗೆ. ತುಂಬಿದ್ದರ
ಸಲುವಾಗಿ ಕುಟುಂಬಸ್ಥರೇ ಸೇರಿಕೊಂಡು ಅಭಯ ಆಶ್ರಯದಂಥ ಒಂದು ಸಂಸ್ಥೆಯಲ್ಲಿ ದೀಪ ಬೆಳಗಿಸುವ ಮೂಲಕ ಈ ಆಚರಣೆಯನ್ನು ನಾವು ಆರಂಭಿಸಿದ್ದೇವೆ. ನಾನು ಯಾಕೆ ದೀಪ ಬೆಳಗಿಸಿದೆ ಅಂತ ನಿಮಗೆ ಗೊತ್ತಿದೆ. ಆಧುನಿಕ ಸಂದರ್ಭದಲ್ಲಿ ಉರಿಸಿ ದೀಪ ನಂದಿಸುವುದೇ ಹೆಚ್ಚು, ಹೌದಾ? 8 ವರ್ಷ ಆದರೆ 8 ದೀಪ ಉರಿಸುವುದು ನಂದಿಸುವುದು ತೆಕ್ಕದ ಬಿಡುಪುನ ದೀಪ ಪೊತ್ತಾಬುನೆ ಬುಕ್ಕ ತೆಕ್ಕಾಬುನ ಮುಲ್ಪ ತೆಕ್ಕಾಬುನ ಇದ್ದಿ ಪೊತ್ತಾಬುನ ಮಾತ್ರ ಎಂಕ್ಲ ದೀಪವನ್ನು ಬೆಳಗಿಸಿ ಅದಕ್ಕೆ ನಾನು ತುಂಬಿದ್ದು ಅಂತ. ಬೆಳಕು ತುಂಬುತ್ತದೆ, ಆಯುಸ್ಸು ತುಂಬುತ್ತದೆ. ಅದೆಲ್ಲ ಸಂಸ್ಥೆಗೆ ಬಗ್ಗೆ ಮಾತನಾಡುವಾಗ ನಾವು ಹೇಳುವ ಮಾತು. ಒಂದು ಸಂಸ್ಥೆಗೆ ಆಯುಸ್ಸು ತುಂಬುವುದು, ಒಳ್ಳೆಯ ವ್ಯಕ್ತಿಗಳಿಗೆ ಆಯುಸ್ಸು ತುಂಬುವುದು ಅಂತ. ಸೊ ಆಯುಸ್ಸು ತುಂಬಿದ ಒಂದು ಸಂದರ್ಭದಲ್ಲಿ ಈ ಸಮಾರಂಭ ನಾವು ಆಯೋಜಿಸಿದ್ದೇವೆ. ನಾನು ಬೆಂಗಳೂರಿಂದ ಬರ್ತಾ ಇದ್ದೆ. ರವೀಂದ್ರಗಳ ಫೋನ್ ಬಂತು, ಅಂದಾಜು ಮಾಡಿದೆ ಏನೋ ತಾಪತ್ರಯ ಉಂಟು ಅಂತ. ಅವರ ಫೋನ್ ಬಂದರೆ ಏನೋ ಒಂದು ಕೆಲಸ ಇರ್ತದೆ, ಒಳ್ಳೆಯ ಕೆಲಸವೇ, ತಾಪತ್ರಯ ಅಂದರೆ ಒಳ್ಳೆಯ ಕೆಲಸದಲ್ಲಿ. ಆಮೇಲೆ ಹೇಳಿದ್ರು, ಆನಂದ್ ನೀವು ತೋಡಾರ್ದಾರು ಬತ್ತದಿರು ಅಂತ. ತೋಡಾರ್ದಾರು ಬತ್ತದಿರು ಅಂತ ಹೇಳುವ ಎಂಥದ್ದು ಆಂಡ್ ಕೊರ್ಲೆ ಅಲ್ಲಿಗೆ ಫೋನ್ ಪಾತ್ರ ಇವರು ವಿಷಯ ಹೇಳುವುದಿಲ್ಲ. ನನ್ನನ್ನು ಒಂದು ಜಾತಿ ಹೊಗಳ್ತಾ ಇದ್ದಾರೆ ಅಂದರೆ ನಮ್ಮಗಲೇ ಎಂಕಲ ಕುಟುಂಬದ ಸದಸ್ಯರೇ ಅಂತೇಳಿ ಬಹಳ ಪ್ರೀತಿದ. ಕೃತಕತೆ ಇಲ್ಲ ಇದರಲ್ಲಿ. ಆ ಮಾತು ಹೇಳಿ ಬಹಳ ಪ್ರೀತಿ. ಆಯಿತು ದಾಯ್ತೈತೆ ದಾಯಿಗೆ ಅಂತ ಹೇಳಿದ್ರೆ ಇಂಚ 70 ವರ್ಷ ಹಾಕೊಂಡು ಮುಲ್ಪೊಂಚು ಕಾರ್ಯಕ್ರಮ ಅದು ಒಂದ ಈರೇ ಬರೋಡು ಬತ್ ಆಶೀರ್ವಾದ ಮಲ್ಪೋಡು ಎಂಕು ಜುಗ್ಗಾನುಂಡು 6 ಎಣ್ಪತ್ತೈನು ಎಂಕು ಎಳ್ಪತ್ತೊಂಜಿ ಏನು ಬತ್ತು ಆಶೀರ್ವಾದ ಮಲ್ಪುಂಡಿರ ಕತೆ ಎರಡು ಆಪಿನ ಹೋಗ್ಬೇಕಲ್ಲ ಸತ್ತೊಂದು ಅವು ಆ ಒಂದು ಏನು ಶುಭದ 2 ಒಳ್ಳೆಯ ಎಲ್ಲರ ಪರವಾಗಿ ಮುಲ್ಪ ಸೇರಿದ ಮಾತೆರ್ನ ಪರವಾದ ಎಡ್ಡೆ ಅವಾರ್ಡು ಅಂದು ನನಾದ ಬದುಕು ಭಾಗ್ಯ ಬರಡು ಅಂದು ಪಂಡದು ಅವು ಎಡ್ಡೆ ಪಾತ್ರ ಎಡ್ಡೆ ಪನ್ಪೆ ಅಂತ ಪಂಡದು ಒತ್ತೊಂದು ಇಡೇನು ಬರ್ತದೆ. ಆಶೀರ್ವಾದ ಇಜ್ಜಿ ಆಶೀರ್ವಾದ ಹೆಂಗೆ ಕೊಲ್ಬೋಡು ಪೋನಾಗ ಆಡ 2 ಜನ ಸೇರಿದು ಎಂಕ್ಲೆಗೆ ಆಶೀರ್ವಾದ ಮಲ್ತನ ಇಡ್ಡೆ ಒಂಜಿ ಮುಲ್ಪ 2 ಮುಖ್ಯವಾದ ಸೇವೆ ಅಂಡೆ. ಒಂಜಿ ಕಲಾ ಸೇವೆ ಬುಕ್ಕೊಂಜಿ ಅಭಯ ಆಶ್ರಯದ ಒಂಜಿ ಸಂತ್ರಸ್ತ ಅಂತ ಪನ್ಪುನ ಒಂಜಿ ಸದಸ್ಯರು ಆ ಕುಟುಂಬ ಸದಸ್ಯರಿಗೆ ಒಂಜಿ ಒಣಸು ಕೊರಕ ಅನ್ನೋ ಪನ್ಪನ ಒಂಜಿ ಬಂಧುಗಳ ಸೇವೆ, ಕಲಾ ಸೇವೆ ಒಂಜಿ ಬಂಧುಗಳ ಸೇವೆ ಒಂಜಿ ಕಲಾ ಸೇವೆದೆಲ್ಲ ಪರಿಪೂರ್ಣ ನಡತ್ತಂಡ ಇಟ್ಟು ಒಂಜಿ ಕಂದು ಸ್ವರ್ಗೋಡಿತ್ತಿನ ನಂದಿನಿ ಭೂಲೋಕ ಬತ್ತದ ನಂದಿನಿ ಹೊಳೆಯಾದ ಊರ್ನು ಬೆಳಗುನ ಒಂಜಿ ಕತೆ ಅದು ಅನ್ನ ವಿಸ್ತಾರಕ್ಕೆ ಪೂಜೆನ ಬೇರೆನ ಪುದಾರಡ್ಲ ಅಗರಿ ಬುಕ್ಕ ಕುಳಾಲು ಅಂದುಂಡು. ಅಗರಿ ಬುಕ್ಕ ಕುಳಾಲು ಅಗರಿಡು ಪುಟ್ಟುದನ ಅತ್ತೆ ಬತ್ತು ಸೇರ್ದನೆ ಓಡೆ ಓ ಅಂದು ಇಲ್ಲಿ ಕುಳಾಲಡು ಒಂಜಿ 2 ಪುದಾರ ನೆಟ್ಲ ಸ್ವರ್ಗಲೋಕೊಡ್ದು ಭೂಲೋಕಗೂ ನೆಟ್ಲ ಅಗರಿ ಕುಳಾಲು ಇಂಚೆ ಪುರ ಉಂಡು. ಪಂಡ ಒಂಜಿ ಸುದೆತ್ತ ಒಂಜಿ ಸುದೆ ಒಂದು ನದಿ ಹುಟ್ಟಿ ಅದು ಹರಿದು ಲೋಕದ ಜೀವರಾಶಿಗಳಿಗೆ ಬದುಕನ್ನು ಕೊಡುವ ಒಂದು ಕಥೆ ಅದು. ನಂದಿನಿಯ ಕಥೆ ಇದೆಯಲ್ಲ, ಅದು ಲೋಕವನ್ನು ಬೆಳಗುವ ಅಂದರೆ ಬಾಯಾರಿದವರನ್ನು ತಣಿಸುವ, ಬೆಳೆಗಳನ್ನೆಲ್ಲ ಬೆಳೆಸುವ, ಒಂದು ಸಮೃದ್ಧಿಯನ್ನು ತರುವ ಒಂದು ನಂದಿನಿ. ಹುಟ್ಟಿದ್ದಕ್ಕೆ ಕಾರಣ ಏನೇ ಇರಲಿ ಅದು 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 ಮುಖ್ಯ ಅಲ್ಲ, ಹುಟ್ಟಿದ ಮೇಲೆ ನಂದಿನಿ ಏನಾಗುತ್ತಾಳೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಒಂದು ಹೆಣ್ಣಿನ ಒಂದು ನಾಡನ್ನು ಬೆಳಗಿದ ಒಂದು ಕಥೆಯನ್ನು ಒಂದು ತಾಳಮದ್ದದಲ್ಲಿ ಇಟ್ಟುಕೊಂಡು ಇವತ್ತು ಆಡಿದ್ದಾರೆ. ಅದರ ಅರ್ಥ ಆಶಯನ ವಿವರಿಸಕ್ಕೆ ಹೋಗ್ತಾ ಇಲ್ಲ. ಬಹುಶಃ ಇಂದಿರಾ ಅವರ ಬದುಕಿಗೂ ಆ ಕಥೆಗೂ ಒಂದು ಸಂಬಂಧವನ್ನು ಕಲ್ಪಿಸಬಹುದು ಅಂತ ಅಂದುಕೊಂಡಿದ್ದೇನೆ. ನನಗೆ ಈ ಕುಟುಂಬದ ಪರಿಚಯ ರಘುರಾಮ್ ಕಾಜವರ ಮೂಲಕ. ನಾನು ಯಾವಾಗಲೂ ಅವ್ರನ್ನ ಹೇಳೋದುಂಟು, ಯಾ ನೀರಿನ ಒಕ್ಕೇಲಿ ಅಂತ, ರೋಕೇಲಿ ಅಂತ. ಯಾರು ರಘುರಾಮ್ ಕಾಜವರಿದ್ದಾಗ ಸುಮಾರು 40 ವರ್ಷದ ಸ್ನೇಹ, 40 ವರ್ಷದ ಪರಿಚಯದಲ್ಲಿ ಇಲ್ಲಿ ಬಂದ ಮೇಲೆ ನನಗೆ ದೊಡ್ಡ ಪ್ರಮಾಣದ ಒಂದು ಮನೆತನ ಅಂತ ಪರಿಚಯ ಆದದ್ದು ಅದು ಕುಳಾಲು ಮನೆತನ ಪರಿಚಯ ಆದದ್ದು ನನಗೆ ಅವರ ಮೂಲಕವೇ. ವಿಜಯಲಕ್ಷ್ಮಿ ಕಾಜವ ಅವರ ಕುಳಾಲಿಗೆ ನಾನು ಹೋದದ್ದು ಇತ್ಯಾದಿ ಆ ಸಂಬಂಧ ಇದ್ದದ್ದು. ಸೊ ಆ ಕುಳಾಲು ಮತ್ತು ತೋಡಾರು ಮತ್ತು ಇವರದ್ದೆಲ್ಲ ಆಮೇಲೆ ಪರಿಚಯ ಆಯಿತು. ನಾನು ಹೆಚ್ಚು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಒಂದು ಸಾಮಾನ್ಯವಾಗಿ ಹೆಣ್ಣಿನ ಬಗ್ಗೆ ಅಥವಾ ಒಂದು ಮಹಿಳೆಯ ಬಗ್ಗೆ ಹೇಳುವಾಗ ಅವಳು ದೀಪದ ಹಾಗೆ, ಮನೆಯನ್ನು ಬೆಳಗುವ ಹಾಗೆ, ಹೋದಲ್ಲೆಲ್ಲ ಬೆಳಕು ಬೀರುವ ಒಂದು ವ್ಯಕ್ತಿತ್ವವನ್ನು ಅಂತ ಹೇಳ್ತಾರೆ. ಹೇಳುವ ಅದು ಬಹಳ ಅರ್ಥಪೂರ್ಣವಾದ ಅದು ಮಾತೆ. ಹೀಗೆ
ಸಮಾಜವನ್ನು, ಕುಟುಂಬವನ್ನು ನಾವು ಹೇಳುವಾಗ ಒಂದು ವ್ಯಕ್ತಿ, ಒಂದು ಕುಟುಂಬ, ಒಂದು ಸಮಾಜ, ಒಂದು ದೇಶ ಅಂತ ಹೇಳ್ತೇವೆ. ಒಂದು ವ್ಯಕ್ತಿ ಸಂಪನ್ನವಾಗಿರಬೇಕು, ಸಮಾಜ ಸಂಪನ್ನ ಸುಖವಾಗಿರಬೇಕು, ಹಾಗೆ ರಾಜ್ಯ ದೇಶ ಇರಬೇಕು ಅಂತ ಹೇಳುವಂಥದ್ದು ವ್ಯಕ್ತಿ ಮಟ್ಟದಿಂದ. ಕೌಟುಂಬಿಕ ನೆಲೆಯಿಂದ ಅಂದರೆ ವ್ಯಕ್ತಿ ಮಟ್ಟದಿಂದ, ಕೌಟುಂಬಿಕ ನೆಲೆಯಿಂದ, ಸಾಮಾಜಿಕ ನೆಲೆಯಿಂದ, ಹೀಗೆ ಎಲ್ಲರಿಗೂ ಒಂದು ಬೇಕಾಗುವ ಹಾಗೆ. ಇಲ್ಲಿ ಹೆಸರು ಗಳಿಸುವುದು, ಹೆಸರು ಮಾಡುವುದು ಅದು ಬೇರೆ. ಇರುವ ಒಂದು ವ್ಯವಸ್ಥೆಯಲ್ಲಿ 4 ಮಂದಿ ಮೆಚ್ಚುವ ಹಾಗೆ, ಸರಳವಾಗಿ ಹೇಳೋದು ನಾನು, ಆ ರೆಡ್ಡೆ ಜನ ಆರ ಕಷ್ಟಕ್ಕೆ ಪೂರ ಉಪಕಾರ ಮಲ್ಪುನಾರು ಸಾಕು. ಬದುಕಿನಲ್ಲಿ ಉಳಿದಷ್ಟೇ. ಸತ್ಯ ಹೇಳ್ತೇನೆ ನಾನು, ಕೋಟ್ಯಾಂತರ ರೂಪಾಯಿ ಮಾಡಿ ಅತ್ಯಂತ ಶ್ರೀಮಂತನಾಗಿ ಅದು ಹೇಗೆ ಗೊತ್ತಿಲ್ಲ. ಆದರೆ ಅವನು ಮಾಡುವ ದಾನ ಧರ್ಮಕ್ಕಿಂತ ನಮ್ಮ ನಿತ್ಯದ ಗಳಿಕೆ ಏನಿದೆ, ನ್ಯಾಯವಾಗಿ ನಾವು ಗಳಿಸುವ ಗಳಿಕೆಯಲ್ಲಿ ಒಂದು ಭಾಗವನ್ನು ಕೊಟ್ಟರೆ 4 ಜನ ನೆನಪಿಟ್ಟುಕೊಳ್ತಾರೆ. ಅದು ತುಂಬ ಸಾರ್ಥಕವಾದ ಸೇವೆಯ ಕೆಲಸ ಅಂತ ನಾನು ಭಾವಿಸಿದ್ದೇನೆ ನನ್ನ ಲೆಕ್ಕ. ಹಾಗಾಗಿ ಉಳಿಯುವುದು ಏನು ಅಂತ ನೆನಪು ಮಾತ್ರ. ಹೌದು ಅಲ್ವೋ ನೋಡಿ, ಕೊನೆಗೆ ಉಳಿಯುವುದು ನಾವು ಎಷ್ಟು ಕಾಲ ಬದುಕುತ್ತೇವೆ, ಇರುವಷ್ಟು ಕಾಲ ಬದುಕುತ್ತೇವೆ. ಸತ್ತ ಮೇಲೆ ಎಷ್ಟು ಬದುಕುತ್ತೇವೆ? ನಮ್ಮನ್ನು ಯಾರು ನೆನಪಿಸಿಕೊಳ್ಳುವುದಿದ್ದ ಅಲ್ಲಿವರೆಗೆ ಇರ್ತೇವೆ. ನಮ್ಮನ್ನು ನಮ್ಮ ಮಕ್ಕಳು ನೆನಪಿಸಿಕೊಳ್ಬೋದು, ನಂತೊಂದು 2 ತಲೆಮಾರು ನೆನಪಿಸಿಕೊಳ್ಬೋದು, ಆಮೇಲೆ ನೆನಪಿಸಿಕೊಳ್ಳುವರು ಇರುವುದಿಲ್ಲ, ಅಲ್ಲಿಗೆ ಮುಗೀತು ಅಂತ ಅರ್ಥ. ಹಾಗಾಗಿ ಶಾಶ್ವತ ಎನ್ನುವುದು ಒಂದು, ಸಮಕಾಲೀನ ಎನ್ನುವುದು ಇನ್ನು. ನಾವು ಇರುವಾಗಲೇ ನಮ್ಮ ಕೆಲಸಗಳಿಂದ, ನಮ್ಮ ಸಹಾಯದಿಂದ 4 ಮಂದಿ ನಗುತ್ತಾರೆ ಅಂತ ಆದರೆ ಅದರಷ್ಟು ದೊಡ್ಡ ಭಾಗ್ಯ, ಪುಣ್ಯದ ಕೆಲಸ ಬೇರೆ ಇಲ್ಲ ಅಂತ ಭಾವಿಸುವ ನಾನು. ನಾವು ಯಾರಿಗೂ ಅದಕ್ಕಿಂತ ದೊಡ್ಡ, ಈಗ ಇವತ್ತೊಂದು ಊಟ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಬಹುಶಃ ನನಗೆ ಹೇಳಿದ ಹಾಗೆ ಒಂದು ಟಿ ವಿ ಕೊಡುವುದೇನು ಕೊಟ್ಟಾಯ್ತಾ, ಒಂದು ಹಾಗೆ ಹೇಳಿದರು ನನಗೆ, ಒಂದು ಟಿ ವಿಯನ್ನು ತಂದಿದೆ, ಅದನ್ನೊಂದು ಕೊಡ್ತಾರಂತೆ ಇಲ್ಲಿಗೆ. ಬಹುಶಃ ನೋಡಿ, ಇವರು ಇರುವಷ್ಟು ದಿವಸ, ಆ ಟಿ ವಿ ಇರುವಷ್ಟು ದಿವಸ, ಅದರಲ್ಲಿ ದೃಶ್ಯ ನೋಡುವಷ್ಟು ದಿವಸ ಇವರ ನೆನಪಾಗ್ತದೋ ಇಲ್ವೋ? ಒಂದು ಇಂಚಿನಾಗಲೂ ಕೊಡ್ತೀನ ಅಂತ ಒಂದು ನೆನಪಾಗುತ್ತೆ. ನೆನಪನ್ನು ಶಾಶ್ವತ ಮಾಡುವುದು ಹಾಗೆ ನೋಡಿ, ನೆನಪನ್ನು ಶಾಶ್ವತ ಮಾಡುವುದು ಹಾಗೆ. ಊಟ ಇವತ್ತು ಸಂತೋಷ ಆಯಿತು, ಒಂದು ಟಿ ವಿ ಕೊಡುವ ಮೂಲಕ ಈ ಥರದ. ಹಾಗಾಗಿ ವಾಸ್ತವಿಕವಾಗಿ ಸಂತೋಷಪಡಿಸುವಂಥದ್ದೇ ನಮ್ಮ ಎಲ್ಲ ಧರ್ಮಗಳ ಪರಮ ಉದ್ದೇಶವೇ ಅದು. ಜನರಿಗೆ ತೊಂದರೆ ಕೊಡಬೇಡ, ಆದಷ್ಟು ಸಹಾಯ ಮಾಡು, ಸಂತೋಷವಾಗಿ ಇರು, ನೀನನ್ನು ಜನ ನೆನಪಿಸುವ ಹಾಗೆ ಮಾಡು ಅಂತ. ಹಾಗಾಗಿ ಇಂದಿರಾ ಆನಂದ ಶೆಟ್ಟಿ ಇಬ್ಬರೂ ಕೂಡ ಸಮಾಜ ನೆನಪಿಸಿಕೊಳ್ಳುವ ಹಾಗೆ ಬಹುಶಃ ಒಂದು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವರೇ ನನಗೆ ಹೇಳಿದ ಪ್ರಕಾರ ಒಂದೊಂದು ಸರ್ಪ್ರೈಸ್ ಅಂತ ಹೇಳಿದ್ದಾರೆ ಅವರು. ಇಂಥ ಕಾರ್ಯಕ್ರಮನೇ ಸರ್ಪ್ರೈಸ್ ಅಂದೆ. ಆರಿಗೆದಲ್ಲ ಸರ್ಪ್ರೈಸ್ ಕೊಡ್ತಾರ, ಬೇತದಲ್ಲ ನಿಜ. ಆರೆ ಗೊತ್ತಾಯ್ತಿಗೆ ಸಾಮಾನ್ಯವಾದ ಪುಟ್ಟನ ದಿನಕ್ಕೊಂಜಿ ಸರ್ಪ್ರೈಸ್ ಗಿಫ್ಟ್ ಅಂದೆ ಅತ್ತೆ ಆರೆ ಗೊತ್ತುಂಡು, ಮೈನಾಕ್ಕೆ ಗೊತ್ತುಂಡು, ಪೂರ ಶ್ರೀನಾಥರಿಗೆ ಗೊತ್ತುಂಡು, ಗಿರೀಶ್ ಭಂಡರ್ಲೆ ಗೊತ್ತುಂಡು, ರಾಮದಾಸ್ ಭಂಡರ್ಲೆ ಗೊತ್ತುಂಡು. ಸರ್ಪ್ರೈಸ್ ಕೊರ್ಪಿನ ಒಂಜಿ ಉಂಡು ಗೊತ್ತಾ ಒಂದು ಲೆಕ್ಕ ಪಣಂದೆ ಒಂಜಿ ಒಂದು 6 ಪಂಡ್ಲಕ್ಕಂದು ಈರೇ ಕೊರ್ಜಿನಲ್ಲ ಈರಿನ 75 6 ಸರ್ಪ್ರೈಸ್ ಒಂದು ಸರ್ಪ್ರೈಸ್ ಗಿಫ್ಟ್ ಒಂಜಿ ಪ್ರೋಗ್ರಾಮೇ ಇನ್ನೊಂದು ಪ್ರೋಗ್ರಾಮೇ ಸರ್ಪ್ರೈಸ್ ಅಂದ ಒಂಜಿ ಪ್ರೋಗ್ರಾಮ್ ಸರ್ಪ್ರೈಸ್ ಪ್ರೋಗ್ರಾಮ್ 6 ಪಂಡ್ಲೆಕ್ಕನೆ ರವೀಂದ್ರ ಪಂಡ್ಲೆಕ್ಕನೆ ಮುಲ್ಪ ಮಲ್ತನ ಕಾರ್ಯಕ್ರಮ ಒಂದು ಮಾತುಗಳೊಂದು ಅಚ್ಚರಿ ಒಂಥರ ಆಶ್ಚರ್ಯ ಮಾತ್ರ ಅಲ್ಲ, ಸದಾ ನೆನಪುಳಿಯುವಂತಹ ಒಂದು ಕಾರ್ಯಕ್ರಮ. ಶ್ರೀನಾಥ್ ಗಡೆಯವರು ಹೇಳಿದರು ಅವರಿಗೆ ಅವರ 100 ವರ್ಷದ ಕಾರ್ಯಕ್ರಮ ವರ್ಷ ಆಗುವ ಇಲ್ಲೇ ಮಾಡಬೇಕು ಅಂತ ಹೇಳಿದರು. ಅದರ ಅರ್ಥ ಎಂಥದ್ದು ಗೊತ್ತುಂಟ? ಅಷ್ಟು ವರ್ಷ ಅವರಿಗಿರುವ ಆಸೆ ಅದು ಇಲ್ಲ, ಅವರಷ್ಟು ವರ್ಷ ಎಂಕ್ಲೊಂದು ಆಸೆ ಉಂಟು. ಆ 100 ವರ್ಷಕ್ಕೆ ಭಾಷಣ ಯಾನೇ ಮಲ್ಪುನ ಕರೆಕ್ಟ್ ಅವೇ ತುಲೆ ಖಂಡಿತ. ಸೊ ಒಂದು ಒಂಜಿ ಈ ಥರ ಎಡ್ಡೆಪ್ಪುನು ಎಡ್ಡೆ ಆವಡು ಒಂದು ಒಳ್ಳೆಯದನ್ನು ಬಯಸುವ ಒಂದು ಕಾರ್ಯಕ್ರಮ. ಹಾಗಾಗಿ ನಾನು ಬಹಳ ದೀರ್ಘ ಏನು ಮಾತನಾಡುವುದಿಲ್ಲ. ಇದೆಲ್ಲರೂ ಸಂಭ್ರಮಪಡೋ ಕಾರ್ಯಕ್ರಮ, ನೆನಪಿಟ್ಟುಕೊಳ್ಳುವ ಕಾರ್ಯಕ್ರಮ. ನಾವು ಹೇಗೆ ಸಮಾಜದಲ್ಲಿ ಇರಬೇಕು, ಸಮಾಜಮುಖಿಯಾಗಿ ಅಂತ ಹೇಳುವ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಒಂದು ಮಾತು ಕೊನೆಯದ್ದು, ನಮಗೆ ನಮ್ಮ ಅಂತರಂಗ ಅರಿವಾಗುವುದು ಯಾವಾಗ ಗೊತ್ತುಂಟ? ನಮ್ಮ ಒಳಗೆ ಒಂದು ಅಂತರಂಗ ಅಂತ ಉಂಟು. ದೇವರ ಎದುರು ನಿಂತಾಗ
ದೇವರ ಎದುರು ನಿಂತಾಗ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಆತ್ಮ ಪರಮಾತ್ಮ, ನಾನು ಒಂದು ಆತ್ಮ ಅಂತ ಹೇಳುವಾಗ ದೇವರ ಎದುರು ಅಂತರಂಗ ದರ್ಶನ ಆಗ್ತದೆ. ದೊಡ್ಡ ಸಮುದ್ರದ ಎದುರು ನಿಂತಾಗ ನಮಗೊಂದು ಅರ್ಥ ಆಗ್ತದೆ, ಈ ಸಮುದ್ರ ಎದುರು ನಾನು ಏನೂ ಅಲ್ಲ ಅಂತ ಅರ್ಥ ಆಗ್ತದೆ. ಎಂಥ ವ್ಯಕ್ತಿ ಆದರೂ ಸಮುದ್ರದ ಅಪಾರ ನೀಲರಾಶಿಯ ಸಮುದ್ರದ ಆಳ ಅದು ಅಲ್ಲ ಅಂತ. ಒಂದು ದೊಡ್ಡ ಗ್ರಂಥಾಲಯಕ್ಕೆ ಹೋದರೆ ನನಗೆ ನನ್ನ ಸಣ್ಣತನ, ನಾನೆಷ್ಟು ಸಣ್ಣವ ಅಂತ, ಒಂದು ಲೈಬ್ರರಿಗೆ ಹೋಗಿ ನಿಂತರೆ ಲಕ್ಷಗಟ್ಟಲೆ ಪುಸ್ತಕದ ಎದುರು ನಿಂತಾಗ ನನಗೆ ಬಹಳ ಸಣ್ಣವನು ಅಂತ ಕಾಣ್ತದೆ. ಗೊಮ್ಮಟ ಮೂರ್ತಿಯ ಎದುರು ನಿಂತಾಗ ನಾವು ಬಹಳ ಸಣ್ಣವ ಅಂತ ಕಾಣ್ತದೆ. ಮನುಷ್ಯನಿಗೆ ಅದು ಆಗಬೇಕಂತ ಯಾವಾಗಲೂ ಕೂಡ, ನಾನೆಷ್ಟು ಸಣ್ಣವ ಅಂತ, ನಾನೆಷ್ಟು ಚಿಕ್ಕವ ಅಂತ. ಇವತ್ತು ನೋಡಿ, ಇಲ್ಲಿ ತುಂಬ ಹಿರಿಯರಿದ್ದಾರೆ, ವಯಸ್ಸಾದವರಿದ್ದಾರೆ, ಎಲ್ಲೋ ಬೇರೆ ಬೇರೆ ಕಾರಣಗಳಿಗಾಗಿ ಕುಟುಂಬದ ಸಂಬಂಧವನ್ನು ಕಳ್ಕೊಂಡವರಿದ್ದಾರೆ. ಅವರ ಎದುರು ನಿಂತಾಗ ನಮಗೊಂದು ದರ್ಶನ ಆಗುತ್ತದೆ, ಇಂಥ ನಮ್ಮ ಸಮಾಜ ಇಂಥ ನಾವು ಅದೃಷ್ಟವಂತರು ಅಂತ ಅನಿಸುತ್ತೆ ಕನಿಷ್ಠ. ಹೌದಲ್ಲ ನೋಡಿ, ಇವರನ್ನು ನೋಡುವಾಗ ನಮಗೆ ಅನ್ನಿಸ್ತದೆ ನಾವಿಷ್ಟು ಅದೃಷ್ಟವಂತರು ಅಂತ. ಇದು ಒಂದು ರಿಯಲೈಸೇಷನ್ ಹೇಳೋದು ನಾನು. ಇದು ನಮಗೊಂದು ಪಾಠವನ್ನು ಕಲಿಸ್ತದೆ ಅಂತ. ಬಹುಶಃ ಇವತ್ತು ನಾವು ನಿಮ್ಮೊಟ್ಟಿಗೆ ನಾವೆಲ್ಲ ಕಲ್ತುಕೊಳ್ಬಹುದಾದದ್ದು ಏನು ಅಂತಂದರೆ, ಇಂಥ ಘಟನೆಗಳ ಮೂಲಕ ನಮ್ಮ ಅಂತರಂಗದವನ್ನು ನೋಡುವ ದರ್ಶನ, ಅಂತರಂಗದ ಒಂದು ಒಳಗನ್ನು ನೋಡುವ ಒಂದು ಕೆಲಸ ಇದಾಗುತ್ತದೆ. ಹಾಗಾಗಿ ಆ ದೃಷ್ಟಿಯಿಂದ ಇದು ಬಹಳ ಅರ್ಥಪೂರ್ಣವಾದ ಕೆಲಸ. ಅದಕ್ಕಾಗಿಯೇ ಗೊಮ್ಮಟ ಅದು 47-57 ಅಡಿ ಇದ್ದರೂ ಕೂಡ ಅದನ್ನು ಕೆಳಗೆ ನಿಲ್ಲಿಸದೆ ಅದಕ್ಕಿಂತ 100 ಅಡಿ 250 ಅಡಿ ಎತ್ತರದ ಬೆಟ್ಟದ ಮೇಲೆ ನಿಲ್ಲಿಸುವುದು. ಇದು ಯಾಕೆ ಅಂತ ಕೇಳಿ, ಅವನು ಕೆಳಗೆ ನಿಲ್ಲಿಸಿದ್ರೆಯೇ ನಾವು ಹೀಗೆ ನೋಡಬೇಕು ಅವನನ್ನು, ಹೌದಾ? ಆದರೆ ಅವನನ್ನು ನೋಡಬೇಕಾದ್ರೆ ನಾವು ಮತ್ತೆ 100 ಮೆಟ್ಟಲುಗಳನ್ನು ಹತ್ತಿ ಅವನ ಪಾದದ ಬುಡಕ್ಕೆ ಹೋಗಿಯೂ ನೋಡಬೇಕಾದದ್ದು ಹೀಗೆಯೇ. ಆದರೂ ಅವನ ವ್ಯಕ್ತಿತ್ವ ಅಂಥದ್ದು ಅಂತ ಅರ್ಥ, ಅಗಾಧವಾದ ವ್ಯಕ್ತಿತ್ವ ಅಂತ. ಹೀಗೆ ಮನುಷ್ಯನಿಗೆ ಅಗಾಧವಾದ ವ್ಯಕ್ತಿತ್ವವನ್ನು ಆಗಾಗ ದರ್ಶನ ಮಾಡ್ತಾ ಇರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇದು ಬರೇ ಒಂದು ಸಂಭ್ರಮದ ಸಡಗರದ್ದಲ್ಲ, ಬಹುಶಃ ನಮಗೊಂದು ಜೀವನ ಪಾಠವನ್ನು ಕಲಿಸುವ ಸಮಾರಂಭ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಇವತ್ತಿನ ಕೇಂದ್ರ ಬಿಂದು ಕ್ಲೀಶೆ ಮಾತಲ್ಲಿ ಹೇಳುವುದಾದರೆ ಮದುಮಗಳು ಅಂತ ಹೇಳ್ತಾರೆ. ಇನ್ಯಾಗಲೇ ಮಾಲೆ ಬದಲ್ ಜಡ ಮಾಸ್ಟ್ರೇ ಉಂಟಾಯ್ ಜತ, ಹೌದಲ್ಲ? ಅಂತೂ ಕೇಂದ್ರ ಬಿಂದುಗಳು ಅಂತ ಹೇಳ್ತೇವೆ. ಹೀಗೆ ನೀವು ನಿತ್ಯ ನೂತನವಾದ ಒಂದು ದಂಪತಿಗಳ ಹಾಗೆ ಬದುಕಿ, ಕಾರ್ಯಕ್ರಮದ ಪ್ರಶ್ನೆ ಮುಖ್ಯ ಅಲ್ಲ, ಸಂತೋಷವಾಗಿ ಇರಿ ಅಂತ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಆಶ್ರಮದ ಪರವಾಗಿ ಇವತ್ತಿನ ಕೇಂದ್ರ ಬಿಂದುಗಳಿಗೆ ಆಶ್ರಮದ ಸಂಚಾಲಕರಾದಂಥ ಹಿರಿಯರು ಆದಂಥ ಶ್ರೀನಾಥ್ ಹೆಗ್ಡೆ ಅವರು ಶಾಲು ಹಾಕಿ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಆದರ್ಶ ದಂಪತಿಲಾದ ಮಿಗ್ಲೆ ಸಮಾಜದ ಶತಮಾನೋತ್ಸವ ಆಚರಿಸಿನ ಒಂಜಿ ಸೌಭಾಗ್ಯ ಬರಡು ಪಡ್ಡದು ನಮ್ಮ ಮಾತೆರ್ನಲ ಶುಭಾರೈಕ್ಯದ ಒಟ್ಟಿಗೆ ಮಾತೆರ್ಲ ಒಂಜಿ ಮಲ್ಲ ತಾಟಿದ ಹೊರಟು ಆಗ್ಲಿಗೆ ಅಭಿನಂದಿಸವಡು. ಅಂಜನೆ ಬಂಟರ ಸಂಘ ಉಲ್ಲಾಲ ವಲಯದ ಅಧ್ಯಕ್ಷರಲ್ಲ ಆಗ್ಲಿಗೊಂಜಿ ಶಾಲದ ಗೌರವನು ರವೀಂದ್ರ ಕಲ್ಲಿಮಾರ್ ಆರ್ಲ ಒಂಜಿ ಶಾಲದ ಗೌರವನು ಕೊರಡೊಂದು ವಿನಂತಿ ಮಲ್ತೊನ್ವೆ. ವಂದನೆಲು. ಅಂಜನೆ ಇನಿ ನಮ್ಮೊಟ್ಟಿಗೆ ಪುಣಂಚನ ಡಾಕ್ಟರ್ ಚಿನ್ನಪ್ಪ ಗೌಡರಿಗೆ ಆಶ್ರಮದ ಪರವಾದ ಸಂಚಾಲಕರು ಒಂಜಿ ಶಾಲದ ಗೌರವ. ವಿಶ್ರಾಂತ ಕುಲಪತಿಲು ಕಾವೇರಿ ಜಾನಪದ ವಿಶ್ವವಿದ್ಯಾಲಯ ಡಾಕ್ಟರ್ ಚಿನ್ನಪ್ಪ ಗೌಡರಿಗೆ ಇನ್ನಿತ ಕಾರ್ಯಕ್ರಮದ ಪರವಾದ ಆಶ್ರಮದ ಸಂಚಾಲಕರು ಹಿರಿಯರಣಂಚನ ಶ್ರೀನಾಥ್ ಹೆಗ್ಡೆರಿದ್ದ ಶಾಲದ ಗೌರವ. ಅಂಜನೆ ಇನ್ನು ವಿಶೇಷವಾದ 75ನೇ ವರ್ಷದ ಪುಟ್ಟುವರ್ಬದ ಒಂಜಿ ಸವಿ ನೆನಪಗಾದ ಆಶ್ರಮಗೆ ಒಂಜಿ ಟಿವಿನ ಅಗಲೆ ಸ್ಪಾನ್ಸರ್ ಮಲ್ತೊಂದುಲ್ಲೇರು, ಟಿವಿನ ಕೊರೊಂದುಲ್ಲೇರು. ಐನ ಇತ್ತೆ ಸಾಂಕೇತಿಕವಾದ ಹಸ್ತಾಂತರ ಮಲ್ಪಡೊಂದು ಸಂಚಾಲಕರಿಗೆ ಇಂದಿರಕ್ಕ ಬೊಕ್ಕ
ಆನಂದ್ ಶೆಟ್ಟಿ ಆ ಟಿವಿನ ಒಂಜಿ ಹಸ್ತಾಂತರ ಮಲ್ಪಡು ವಿನಂತಿ ಮಲ್ತೋಣ್ವೆ. ಬಾರಿ ಸಂಕ್ಷಿಪ್ತವಾದ ಸರಳವಾದ ಈ ಕಾರ್ಯಕ್ರಮ ಮುಗಿತೊಂದುಲ್ಲ. ಚಿನ್ನಪ್ಪ ಗೌಡ್ರಿಗೆ ಒಂಜಿ ಚಾಟಿಲ ಕೊರಿಯರ್ ನಂಡ ಕಮಲಾಗ ಸೀದಾ ಪೋಲಿ. ಸಾರಿ ಎಂಕ್ಲು ಬನ್ನಾಗ ಒಂಚೂರು ಲೇಟ್ ಆಂಡ್ ಕಾರಣ ಅಂತ ಮಾತೆರೆಗ್ಲ ಬತ್ತನಾಗ್ಲಿಗೆ ಎನ್ನ ಹಸ್ಬೆಂಡ್ನಲ್ಲಿ ಕೊಡು ನಿಗ್ಲಿಗೆ ಮಾತೆರೆಗ್ಲ ಎನ್ನಕ್ಕೆಲ್ಲ ಒಂದು ಧನ್ಯವಾದ ಸಾರಿ ಎಂಕ್ಲು ಬನ್ನಾಗ ಒಂಚೂರು ಲೇಟ್ ಆಂಡ್ ಬೊಕ್ಕ ಇನ್ನೇನು ಆರ್ಗನೈಸ್ ಮಲ್ತನ ರವಿಗೆ ಬೊಕ್ಕ ಬೆರ್ಲಿ ಮಾತೆರೆಗ್ಲ ಎನ್ನ ಧನ್ಯವಾದ ರಿಯಲಿ ಸಾರಿ ಎಂಕ್ ಇಚ್ಚ ಪಾತ್ರದೇ ಪೂಜಿ ಮುಲ್ಪ ಇತ್ತಿನ ಮಾತೆರೆಗ್ಲ ಎನ್ನ ಹೃತ್ಪೂರ್ವಕ ವಂದನೆಲು ಒಂಜಿ ನಿಖಿಲ್ಡ ಮಾತೆರ್ಲ ಒಂಜಿ ಕೇನಡು ಒಂದುಲ್ಲ ಅವು ದಾಯಪಂಡ ಕ್ಷಮೆ ಅಂದು ಇಲ್ಲಿಯ ಕಾರ್ಯಕ್ರಮಕ್ಕೆ ನಮ್ಮವರು ಬೇಬೇಕ ಮತ್ತು ಇವರೆಲ್ಲ ಹೇಳಿದರು. ಇಲ್ಲಿಯ ಒಂದು ಕ್ರಮ ಶಿಸ್ತಿನಲ್ಲಿ ಇದು ಕಳೆಯುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅಂತ ನನಗೆ ವಾರ್ನಿಂಗ್ ಬಂದಿದೆ ನನ್ನ ಹೆಂಡತಿಯಿಂದ ಮತ್ತು ನಮ್ಮ ಬೇಬೇಕನಿಂದ. ಅದೇ ರೀತಿ ನಮ್ಮ ರವೀಂದ್ರ ರೈಂದ್ರ ಕೂಡ. ಅಂದರೆ ಆ ಸಮಯದಲ್ಲಿ ಅದು ಮುಗಿಯಬೇಕು. ನಾನು ಹೆಚ್ಚು ಮಾತಾಡೋದಿಲ್ಲ, ಒಂದು ವಿಷಯ ಹೇಳ್ತೇನೆ. ಇವತ್ತು ನಾನು ಲೇಟಾಗಿ ಬಂದಕ್ಕೆ ನೀವು ನಮಗೆ ಕ್ಷಮೆ ಕೊಡಬೇಕು. ನನ್ನ ಜೀವನಕ್ಕೆ ಏನಾದರೂ ಒಂದು ಹಾದಿ ಸಿಕ್ಕಿ ಇಲ್ಲಿ ನಾನು ಇದ್ದರೆ ಅದು ಮಾಸ್ಟರ್ಗಳಿಂದ. ನಮ್ಮ ರವೀಂದ್ರ ರೈ ಕೂಡ ಮಾಸ್ಟ್ರು, ಅವರೊಟ್ಟಿಗೆ ನಾನು ಕೂಡ ಕಲಿತಿದ್ದೇನೆ. ಅವರೊಟ್ಟಿಗೆ ಕುಳಾಳು ಕೆ ಕಾಂತರೈ ವಿದ್ವಾನ್ ಮತ್ತು ಕನ್ನಡ ಪಂಡಿತರು. ಮತ್ತೊಬ್ಬರು ಬಂಗಂಪೆಟ್ಟು ಗುರ್ತು ಬಿ ಸೀತಾರಾಮ್ ಶೆಟ್ಟಿ. ಅವರು ನನಗೆ ದಾರಿ ತೋರಿಸಿ ಜೀವನದಲ್ಲಿ ಒಳ್ಳೆಯದಾಗಿ ಇರಲಿಕ್ಕೆ ಸಹಾಯ ಮಾಡಿದರು. ಎಲ್ಲ ಮಾಸ್ಟರ್ಗಳು ಎಲ್ಲಿ ನೋಡಿದರೂ ಕೂಡ ಮಾಸ್ಟರ್ ಹಾಗೆ ಇರುವಂತಹ ಒಂದು ವ್ಯಕ್ತಿತ್ವ ನಮ್ಮ ದೇಶದಲ್ಲಿ ಬಹಳ ಕಡಿಮೆ. ಈಗ ಯಾಕೆ ಲೇಟ್ ಆಯ್ತಂದರೆ ಆ ಬಂಗಬೆಟ್ಟು ಸೀತಾರಾಮ್ ಶೆಟ್ಟಿಯವರ ಮನೆಗೆ ಹೋಗಿ ಅವರಿಗೆ 103 ವರ್ಷ ಆಗಿ ಇದೇ 13ಕ್ಕೆ 104 ವರ್ಷ ಆಗ್ತದೆ. ಅವರನ್ನು ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು, ಡಾಕ್ಟರ್ ಮೋಹನ್ ಆಳ್ವರವರು ಅಂಥವರೆಲ್ಲ ಸನ್ಮಾನಿಸಿದ್ದಾರೆ ಸಮಾಜ ಮಂದಿರದಲ್ಲಿ ಸ್ವಲ್ಪ ಸಮಯದ ಮೊದಲು. ನನಗೆ ಅವರನ್ನು ಕರೆದು ಬೇಕಂತ ನಾನು ಚಿನ್ನಪ್ಪ ಗೌಡರು ಮತ್ತು ನಮ್ಮ ರವೀಂದ್ರ ಹತ್ರ ಕೇಳಿದೆ. ಅಂಥವರು ಸಿಗುವುದೇ ಕಡಿಮೆ. ಅದು ಒಂದು ಲೈಟು, ಅದೊಂದು ದೀಪ. ಆದರೆ ಇಲ್ಲಿ ಈಗ ಹೋದಾಗ ನಾನು ಏನು ಕಂಡದ್ದೆಂದರೆ ಅವರ ಆರೋಗ್ಯ ಸ್ಥಿತಿ ತುಂಬ ಹಾಳಾಗಿದೆ. ಮಲಗಲಿತ್ತ ಎಲ್ಲಿ ಕೂಡ ಆಗುವುದಿಲ್ಲ. ಮತ್ತು ನಾನು ಕೈ ಕೊಟ್ಟಾಗ ಹೇಳಿದು, ಆನಂದ ಅವು ಈ ಮಲ್ಪೊಚ್ಚಿ ಎನ್ನ ಫುಲ್ಲಿ ಮಲ್ತಿಂದ ಲಾಯ್ಕೊಂಡು ಬಂದದ್ದು. ಸೊ ದೆನ್ ಅಲ್ಲಿ ಹೋದ್ಮೇಲೆ ಬಿಕಾಸ್ ಅವರ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ಸೋತು ಯಾನು ಪಂಡ ಎಂಕ್ಲೆಗೆ ಇತ್ತ ಇನಿ ಒಂಜಿ ಬರಡು ಒಂಜಿ ಪ್ರೋಗ್ರಾಮ್ ಉಂಡು ಬಣದು ಆನಂದ ಎಂಕು ಬುಡು ಮಲ್ಪೊಚ್ಚಿ ಎನ್ನ ಪರಿಸ್ಥಿತಿ ಭಾರಿ ಹಾಳಾಗ್ತದೆ. ಇತ್ತ ಜೆತ್ತಿನಲ್ತಿರ್ದು ಇಡೀ ಬರ್ರಲ್ಲ ಎನ್ನ ಪುಳ್ಳಿಲ ಈಲ ಕೈಗುರಿ ಕ್ಷಮೆ ಕೊರಲ ಪಂಡಿಯಲ್ಲ. ಆ ಒಂಜಿ ದೇವತಾ ಮನುಷ್ಯ ಬಂಗಬೆಟ್ಟು ಗುತ್ತು ಸೀತಾರಾಮ್ ಶೆಟ್ಟಿ ಅರಳೆ ಕನ್ನಗಳು ಕಾಂತರಾಯ್ಕಲ್ಲಕ್ಕಂತರು ಕಲ್ಕ ಬಿತ್ಬೋದು ಲೇಟ್ ಅಂದ ಇತ್ತ ಎಂಕ್ ಕುಡೊಂಜಿ ವಾರ್ನಿಂಗ್ ಬರ್ತೀನಿ ಲೇಟ್ ಆಪ್ಡು ಬೊಕ್ಕ ದಾಲಾಜಿ ಏನು ರೆಡ್ಡಿ ಶಬ್ದೋಡೆ ಪನ್ಪೆ ಎನ್ನ 5 ಬಕ್ಕ ಮಾಸ್ಟರ್ನ ಬುಡ್ಲ ಎಂಕ್ ಎನ್ನ ಅಮ್ಮೇರ್ಲ ಅಮ್ಮಲ ಮಸ್ತ್ ಹೆಲ್ಪ್ ಬಲ್ತೇರಿ
ಯಾನು 1960 ಏನು SLC ಮಲ್ಪನಾಗ ಅರೆಗೆ ಭಾರಿ ಮಲ್ಲ ಬಿಸ್ನೆಸ್ ಇತ್ತು ಅರೆಗೆ ಪುದಾರೆ ಬಂಡಸಾಲೆ ಕೊರಗೆ ಸೆಟ್ರಿ ಬಣ್ಣದ್ದು ಆಡ್ಲ ಆತು ಬಂಗತ್ತಿನಿಲ್ಲ ಅಪಗ ಬೊಂಬಾಯಿ ಬಂಡ ದುಬೈ ಅಪಗ ಎನ್ನ ಹೆಲ್ಪ್ ಕೇನಂದೆ ಪೋಲ ಅಂದ ಕಡೆ ಅವು ಹೆಂಗೆ ಪೋದು ಮಲ್ಲ ದಾರಿ ತಿಪ್ಪದು ಯಾನು ಅಂದರೆ ಕುಡಂಜಿ ಹೆಂಗೆಲ್ಲ ಅರ್ಧಾಂಗಿ ನಾನು ಒಂಜಿ ವಾರನಿಗೆ ಬರ್ತೇನೆ ಅಂಚಾದ ಉಪ್ಪನಾಗ ಯಾನು ಹೆಚ್ಚ ಪಾತೆರ್ಜಿ ನಿಕ್ಲು ಮಾತೆರ್ಲ ದಯ ಮಲ್ತಿಡೆ ಬತ್ತೇನೆಕ್ ಬೊಕ್ಕ ಆ ಒಂಜಿ ಟಿ ವಿ ಕೊರ್ನ ಒಂದುತ್ತುಂಡು ಆ ಟಿ ವಿಡಿ ಹೊರವರ ಒರಿವೆರಿ ತೂಪಿನ ಮತ್ತು ಮಾತೆರ್ಲ ಒಟ್ಟು ಕುಳ್ಳ ಎಡ್ಡೆ ಪಡೆದು ಮಲ್ಲ ನಮ್ಮದ ಟಿ ವಿನು ಎಂಕುಲು ಅವೇನು ಕೊರೊಂದಿಲ್ಲ ನಿಖಿಲಾಗಿ ಮಾತೆರೆಗಳ ಧನ್ಯವಾದ. ಈ ದಿನದ ಅನ್ನದಾನ ವ್ಯವಸ್ಥೆಯನ್ನು ನಮ್ಮವರೇ ಆದಂತಹ ಇಂದಿರಾ ಶೆಟ್ಟಿ ಹಾಗೂ ಆನಂದ ಶೆಟ್ಟಿಯವರು ಅವರ ಇಂದಿರಾ ಶೆಟ್ಟಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ಅವರು ನಮಗೆ ಒಂದು ಟಿವಿಯನ್ನು ಕೂಡ ದಾನವಾಗಿ ನೀಡಿರುತ್ತಾರೆ. ಅವರಿಗೆ ನಮ್ಮ ಆಶ್ರಯದ ಹಿರಿಯರ ಮತ್ತು ಆಡಳಿತ ಮಂಡಳಿ